ನಾವು ರಾಜಕಾರಣ ಎಲ್ಲ ಕಾರ್ಯಕರ್ತರಿಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸಂವಿಧಾನ ವಿರೋಧಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಡಿಕೆಶಿಗೆ ಡಿಕೆಶಿಗೆ ಅಂಬೇಡ್ಕರ್ ವಿರೋಧಿ ಡಿಕೆಶಿಗೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ಡಿಕೆಶಿಗೆ ಜೈ ಜೈ ಶ್ರೀರಾಮ್. ಹೌದಾ ನೋಡಿ ಸ್ವಲ್ಪ ಅದನ್ನ ನೋಡಿ. ನರೇಂದ್ರ ಮೋದಿ ಜಿಗೆ ಧಿಕ್ಕಾರ 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 ತೊಲಗಲಿ ತೊಲಗಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಒಂದು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಬೇಕೆನ್ನುವ ಅಂತ ಆತ್ಮರಕ್ಷಣೆಗಾಗಿ ಅವರ ದೈಹಿಕ ರಕ್ಷಣೆಗಾಗಿ ಈ ಒಂದು ತರಬೇತಿಯನ್ನ ಪ್ರಾರಂಭ ಮಾಡಿದ್ರೆ ಅದನ್ನು ಕ್ಲೋಸ್ ಮಾಡಿ ಕೇವಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹುನ್ನಾರವನ್ನ ಈ ಬಜೆಟ್ ಅಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ನಾವು ಕೇಳಬೇಕಾಗಿದೆ ಬಂಧುಗಳೇ, ಇವತ್ತು ಇಲ್ಲಿ ನೈನಾ ಹಿರೇಮಠ್ ಲವ್ ಜಿಯಾದಿನಲ್ಲಿ ನೈನಾ ಹಿರೇಮಠ್ ಸತ್ತಿರ್ಬೋದು, ಯಾವುದೇ ಸಬೀನಾ ಸತ್ತಿಲ್ಲ ರೀ. ಇವತ್ತು ಆತ್ಮರಕ್ಷಣೆ ಬೇಕಾದ್ರೆ ಅದು ನಮ್ಮ ಹಿಂದೂ ಮಹಿಳೆಯರಿಗೆ ಹಿಂದೂಗಳಿಗೆ ಬೇಕಾಗಿರತಕ್ಕಂಥ ಆತ್ಮರಕ್ಷಣೆಯನ್ನು ಯಾರು ಯಾವುದೇ ಒಂದು ಅನ್ಯಾಯಕ್ಕೆ ಒಳಗಾಗದಂತ ಮಹಿಳೆಯರಿಗೆ ನೀವು ಕೊಡ್ಲಿಕ್ಕೆ ಹೋಗ್ತಿರಲ್ಲ, ಇದು ಯಾವ ಸಾಮಾಜಿಕ ನ್ಯಾಯ? ಅವರಿಗೆ ಕೊಡುವುದಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ, ಅವರಿಗೆ ಕೊಡ್ತಾ ಜೊತೆಗೆ ಎಲ್ಲರಿಗೆ ಕೊಡುವಂತ ಸಾಮಾಜಿಕ ನ್ಯಾಯವನ್ನ ಮುಖ್ಯಮಂತ್ರಿಗಳು ತೋರಿಸಿಕೊಡ್ಬೇಕಾಗಿದೆ ಬಂಧುಗಳೇ. ಅದಕ್ಕೆ ಇಷ್ಟೇ ಹೇಳ್ತಾ ಇನ್ನು ಏನು ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಏನು ಬಿಜೆಪಿ ಅವರಿಗೆ ನಾವೇನು ಹಿಂದುತ್ವವನ್ನು ಗುತ್ತಿಗೆ ಕೊಟ್ಟಿದ್ದೇವಾ ಅಂತ. ನಾವು ಕೂಡ ಹಿಂದೂಗಳನ್ನ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಾಂಗ್ರೆಸ್ ನಲ್ಲಿರುವ ನೀವು ಹಿಂದೂಗಳು, ಇದು ಹಿಂದೂಗಳ ದೌರ್ಭಾಗ್ಯ. ನೀವು ಹಿಂದೂಗಳಾಗಿದ್ದೀರಲ್ಲ ಕಾಂಗ್ರೆಸ್ ನಲ್ಲಿ, ಅದು ದೌರ್ಭಾಗ್ಯ. ಯಾವಾಗ ನೀವು ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಹಿಂದೂಗಳಿಗೆ ಅನ್ಯಾಯದಾಗ ಧ್ವನಿಯನ್ನು ಎತ್ತಿದ್ದೀರಿ? ಒಂದು ಧ್ವನಿ ಎತ್ತಿದಂತ ಉದಾಹರಣೆಯನ್ನು ತೋರಿಸಿ. ಇವತ್ತು ದೇವಸ್ಥಾನಕ್ಕೆ ಬಂದು ಕೇಸರಿ ಶಾಲ್ ಅನ್ನ ಹಾಕೊಂಡು ನಾನು ಹಂಚು ಬದಲಾವಣೆ ಮಾಡಿದೆ, ನಾನು ಕೂಡ ಹಿಂದೂ ಅಂತ ಹೇಳೋದು ಒಂದು ನ್ಯಾಯ ಅಲ್ಲ.
1200 ವರ್ಷದ ದೇವಸ್ಥಾನ ವಕ್ಫ್ ಬೋರ್ಡಿಗೆ ಹೋಯ್ತಲ್ಲ, ಅದರ ಬಗ್ಗೆ ನಿಮ್ಮ ಹೋರಾಟ ಏನು? ಇದು ಬೇಕಾಗಿರೋದು. ಕೇಸರಿ ಶಾಲು ಹೆಗಲ ಮೇಲೆಲ್ಲ, ಕೇಸರಿ ಹಿಂದುತ್ವ ನಮ್ಮ ಹೃದಯದಲ್ಲಿ ಇರಬೇಕು. ಇದು ಹಿಂದುತ್ವದ ಸಂಕೇತ ಬಂಧುಗಳೇ. ಆದ್ರಿಂದ ಇಂಥ ಬೂಟಾಚಾರದ ಮಾತುಗಳು, ಬೂಟಾಚಾರದ ವೋಟ್ ಬ್ಯಾಂಕಿಗಾಗಿ ಈ ಬೂಟಾಚಾರದ ಹೆಜ್ಜೆಗಳನ್ನು ನಾವೆಲ್ಲ ಒಂದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ